ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿಯಲ್ಲಿ ಜುಲೈ 26ರಂದು ರಾತ್ರಿ ಬಿಜೆಪಿ ಯುವ ನಾಯಕ ಪ್ರವೀಣ್ ನೆಟ್ಟರ್ ಅವರನ್ನು ಹತ್ಯೆಗೈದ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಕೆಲವರು ಬಚ್ಚಿಟ್ಟಿದ್ದಾರೆ. ಹಾಗಾಗಿ ಆರೋಪಿಗಳ ಪತ್ತೆ ಕಾರ್ಯ ವಿಳಂಬವಾಗ್ತಾ ಇದೆ ಎಂದು ಎಡಿಜಿಪಿ ಅಲೋಕ್ ಕುಮಾರ್ ತಿಳಿಸಿದ್ದಾರೆ. ಪ್ರಮುಖ ಆರೋಪಿಗಳ ಪತ್ತೆ ಕಾರ್ಯಾಚರಣೆಯ ಕುರಿತಂತೆ ದಕ್ಷಿಣ ಕನ್ನಡ ಮತ್ತು ಬೇರೆ ಬೇರೆ ಜಿಲ್ಲೆಗಳ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಲು ಇಂದು ಮಂಗಳೂರಿಗೆ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರವೀಣ್ ನೆಟ್ಟರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಈಗಾಗಲೇ 7 ಜನರನ್ನ ಬಂಧನ ಮಾಡಲಾಗಿದೆ. ಇನ್ನುಳಿದ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರಮುಖ 3 ಆರೋಪಿಗಳ ಫೋಟೋ, ಮನೆ ವಿಳಾಸ, ಮನೆಯವರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಆದರೆ ಈ ಆರೋಪಿಗಳನ್ನು ಕೆಲವರು ಸೇರಿ ಬಚ್ಚಿಟ್ಟಿದ್ದಾರೆ. ಈ ಆರೋಪಿಗಳು ಆಗಿಂದಾಗೆ ಸ್ಥಳ ಬದಲಾಯಿಸ್ತಾ ಇದ್ದಾರೆ. ಅವರನ್ನ ಯಾವ ರೀತಿ ಪತ್ತೆ ಹಚ್ಚಬಹುದು ಎನ್ನುವ ಕುರಿತು ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಲಾಗ್ತಾ ಇದೆ ಎಂದು ತಿಳಿಸಿದರು. ಕೃತ್ಯಕ್ಕೆ ಪ್ರಚೋದನೆ ನೀಡಿದವರು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರ ಮೇಲೂ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು. ಈ ಪ್ರಕರಣಗಳಲ್ಲಿ ಭಾಗಿಯಾಗುವ ಎಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಹಾಗೂ ಎನ್ಐಎ ಮೂಲಕ ಕ್ರಮವನ್ನು ಜರುಗಿಸುತ್ತೇವೆ. ತಲೆಮರೆಸಿಕೊಂಡಿರುವ ಆರೋಪಿಗಳನ್ನು ಪತ್ತೆ ಹಚ್ಚಲು ಅಗತ್ಯ ಬಿದ್ದರೆ ಕೋರ್ಟ್ ಮುಖಾಂತರ ವಾರೆಂಟ್ ಪಡೆದು ಆರೋಪಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕಲು ಕೂಡ ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂದರು. ಪಿಎಫ್ಐ ಜೊತೆ ಲಿಂಕ್ ಇದೆಯಾ ಅಥವಾ ಕೇರಳ ಲಿಂಕ್ ಇದೆಯೇ ಎಂದು ಈಗ ಏನೂ ಹೇಳಲಾಗದು. ಪಿಎಫ್ಐ ಜೊತೆ ಶಂಕಿತ ನಂಟು ಕಂಡು ಬಂದಿದೆ. ದಾಖಲೆಗಳ ಆಧಾರದ ಮೇಲೆ ಸಾಕ್ಷಿಯನ್ನು ಸಂಗ್ರಹಿಸಿ ಆರೋಪಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತೇವೆ. ನಂತರ ಯಾರಿಗೆಲ್ಲ ಪಿಎಫ್ಐ ಜೊತೆ ನಂಟು ಇದೆ ಅಥವಾ ಕೇರಳ ಲಿಂಕ್ ಇದೆ ಎನ್ನುವುದನ್ನು ಹೇಳಬಹುದು. ಈಗ ಬಾಯಿ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ ಎಂದರು. ಮಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಮುಂದೆಯೂ ಕಾನೂನು ಸುವ್ಯವಸ್ಥೆ ಉತ್ತಮ ರೀತಿಯಲ್ಲಿ ಇರಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದರು. ಇಲ್ಲ ನೋಡಿ, ನಾವು ಎಲ್ಲರ ಸಲುವಾಗಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವರು ಯಾರು PFIನವರು ಇದ್ದಾರೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಸುಮ್ಮನೆ ಬಾಯಿ ಮಾತು ಮೇಲೆ ನಾವು ಹೇಳಲ್ಲ. ಮತ್ತು ನಮ್ಮ ರೆಕಾರ್ಡ್ ಮೇಲೆ ಏನಿದೆ ನಾವು ಅದರ ಬಗ್ಗೆ ಸಾಕ್ಷಿ ಸಂಗ್ರಹಣೆ ಮಾಡಿಕೊಂಡು ಮಾತ್ರ ನಾವು ಹೇಳ್ತೀವಿ ಅವ್ರಿಗೆ PFI ಲಿಂಕ್ ಇದೆಯಾ ಅವರಿಲ್ಲ. ಮತ್ತು ಸುಮ್ಮನೆ ನಾವು ಹೇಳಲ್ಲ. ಆದರೆ ಈಗ ಸದ್ಯಕ್ಕೇನಿದೆ, ಕೆಲವು ಜನ ಮೇಲೆ ಒಂದು ನಾವು ಹೇಳ್ಬೋದು ಅವ್ರಿಗೆ ಸಸ್ಪೆಕ್ಟೆಡ್ ಲಿಂಕ್ಸ್ ಅವ್ರದ್ದು PFI ಜೊತೆಗೆ ಇದೆ. PFI ಯಾವುದು ರಿಜಿಸ್ಟರ್ಡ್ ಸಂಸ್ಥೆ ಇಲ್ಲ, ಅದು ಒಂದು ನೋಂದಣಿ ರಿಜಿಸ್ಟ್ರಾರ್ ಆಫೀಸ್ನಿಂದ ಮಾಡಿಸಿದ್ದಾರೆ. ಆರ್ತಿದು ಏನು ಇಲ್ಲವೇ ಇಲ್ಲ ಅದು. ಸೊ ಅವರು ಒಂದು ಬೇರೆ ಟೈಪ್ ಆರ್ಗನೈಸೇಷನ್ ಇದೆ. ಆದರೂ ಕೂಡ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಮಾತ್ರ ಯಾರು PFIನವರು ಇದ್ದಾನೆ ಇಲ್ಲ ಅದರ ಬಗ್ಗೆ ನಾವು ಖಚಿತಪಡಿಸ್ತೀವಿ. ಮತ್ತು ನಮ್ಮ ತನಿಖೆ ಕಾಲಕ್ಕೆ ಆ ವಿಷಯ ಏನಿದೆ ನಾವು ಸಾಕ್ಷಿ ಸಂಗ್ರಹಣೆ ಮಾಡಿಕೊಂಡು ಅವ್ರದ್ದು ಲಿಂಕ್ ಎಸ್ಟಾಬ್ಲಿಷ್ ಮಾಡಿದ ನಂತರ ನಿಮಗೆ ಹೇಳ್ಬೋದು ಖಚಿತವಾಗಿ ಎಲ್ಲರದು ಇದೆಯಾ, ಎಷ್ಟು ಜನದು ಇದೆ, ಎಷ್ಟು ಜನದು ಇಲ್ಲ, ಅದು ನಾವು ಹೇಳ್ಬೋದು. ಎಸ್ಲಿ ಈಗಲೇ 7 ಜನ ಈಗ ದಸ್ಕಿರಾಗಿದ್ದಾರೆ. ನಿನ್ನೆ ಕೂಡ ಕಬೀರ್ ಹೇಳಿಬಿಟ್ಟು ಒಬ್ಬ ದಸ್ಕಿರಾಗಿದ್ದಾನೆ. ಆದರೆ ಇನ್ನೂ 3 ಜನ ನಮ್ಮ ಮೇನ್ ಯಾರು ಎಸೆಲೆಂಟ್ಸ್ ಇದ್ದಾರೆ ಅವರು ಇನ್ನೂ ಸಿಗಬೇಕಾಗತ್ತೆ. ಸೊ ಅದಕ್ಕಾಗಿ ನಾವು ಇವತ್ತು ಬೆಳ್ಳಾರಿಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಮ್ಯಾಂಗ್ಳೂರು ನಗರ ಎಲ್ಲ ಪೊಲೀಸ್ ಅಧಿಕಾರಿ ಜೊತೆಗೆ ಉಳುಕಿದ್ದು ಆರೋಪಿಗಳೇನಿದ್ದಾರೆ ಅವರಿಗೆ ಯಾವ ರೀತಿ ನಾವು ದಸ್ತಗಿರಿ ಮಾಡಬೇಕು, ಅವರಿಗೆ ಯಾವ ರೀತಿ ಸಿಕ್ಯೂರ್ ಮಾಡಬೇಕು, ಅದರ ಸಲುವಾಗಿ ನಾವು ಈಗ ಒಂದು ರಿವ್ಯೂ ಮೀಟಿಂಗ್ ನಾವು ಮಾಡ್ತೀವಿ. ನಾವು ಈಗ ಕೇರಳ ಲಿಂಕ್ ಇದೆ ಅವರಿಲ್ಲ ಇದು ಎಲ್ಲ ಹೇಳೋದು ಅದು ಸೂಕ್ತದು ಇರೋದಿಲ್ಲ. ಈಗ ಸದ್ಯಕ್ಕೇನು ಜನ ಸಿಕ್ಕಿದ್ದಾರೆ ಅವರು ಕರ್ನಾಟಕದವರು, ಅವರು ದಕ್ಷಿಣ ಕನ್ನಡ ಜಿಲ್ಲೆದವರು, ಅವರು ಮತ್ತು ಈ ಭಾಗದವರು ಇದ್ದಾರೆ. ಆದರೆ ಈ ಕೇಸು ಈಗ ಹಾರ್ಬರಿಂಗ್ ಇದಕ್ಕೆ ಮುಂದೆ ಅವರು ಈ 3 ಜನ ಏನಿದ್ದಾರೆ ಅಥವಾ ಬೇರೆ ಜನ ಅವರು ಯಾವ ಕಡೆ ಅವ್ರಿಗೆ ಬಚ್ಚಿಟ್ಕೊಂಡಿದ್ದಾರೆ, ಯಾರು ಬಚ್ಚಿಟ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಅಥವಾ ಈಗಿಂತ ಹಿಂದೆ ಏನಾದರೂ ಅವ್ರಿಗೆ ಈ ರೀತಿ ಏನಾದರೂ ಯಾವ ಕಡೆಯಿಂದ ನಿರ್ದೇಶನ ಸಿಕ್ಕಿದೆಯಾ, ಇದೆಲ್ಲ ಎಲ್ಲಿಂದ ಬಂತು ಈಗ ಕುಲಂಕುಷವಾಗಿ ನಾವು ವಿಚಾರಣೆ ಮಾಡಬೇಕಾಗತ್ತೆ. ಈಗಲೇ ನಾವು ಹೇಳೋದಕ್ಕಿಲ್ಲ ಇವರು ಕೊಟ್ಟಿದ್ದಾರೆ ಅಥವಾ ಇವರು ಕೊಟ್ಟಿಲ್ಲ, ಅದು ನಾವು ಹೇಳೋದು ಖಚಿತವಾಗಿ ಅದು ಸರಿ ಆಗೋದಿಲ್ಲ. ಅದಕ್ಕೆ ಈಗ ಮುಖ್ಯವಾಗಿ ನಮಗೆ ಈ 3 ಜನ ಏನಿದ್ದಾರೆ ಅವ್ರಿಗೆ ನಾವು ಪತ್ತೆ ಹಚ್ಚಲಿಕ್ಕೆ, ಮತ್ತು ಕೆಲವು ಜನ ಯಾರು ಹಾರ್ಬರಿಂಗ್ ಅಥವಾ ಬೇರೆ ಬೇರೆ ರೀತಿಯ ಸಹಾಯ ಮಾಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ಜರುಗಿಸ್ಬೋದು, ಅವ್ರದ್ದು ಕೆಲವು ಜನ ಅದು ಆಸ್ತಿ ಪಾಸ್ತಿ ಅವ್ರದ್ದು ನಾವು ಪ್ರೊಕ್ಲಮೇಷನ್ ಅಥವಾ ಈ ಮಾಡೋಕ್ಕೆ ಏನು ಕ್ರಮ ತೊಗೊಳ್ಬೋದು.